ಭಾರತ ಸರ್ಕಾರವು 15,531 ಚದರ ಕಿಲೋಮೀಟರ್ ಸ್ವಂತ ಭೂಮಿಯನ್ನು ಹೊಂದಿದೆ. ಅವುಗಳಲ್ಲಿ ರೈಲ್ವೆ ಬಳಿ ಅತಿ ಹೆಚ್ಚು ಭೂಮಿ ಇದೆ. ಸಿಸಿಐ ಸರ್ಕಾರದ ಬಳಿಕ ಲ್ಯಾಂಡ್ ಲಾರ್ಡ್ ಆಗಿದೆ. ಭಾರತ ಸರ್ಕಾರದ 15,531 ಚದರ ಕಿಲೋಮೀಟರ್ ನೆಲವು 116 ಸಾರ್ವಜನಿಕ ವಲಯದ ಕಂಪನಿಗಳು ಹಾಗೂ 51 ಕೇಂದ್ರ ಸಚಿವಾಲಯಗಳ ಕೈಯಲ್ಲಿ ಇದೆ. ಭಾರತ ಸರ್ಕಾರ ಹೊಂದಿರುವ ಸ್ವಂತ ಭೂಮಿಯು ಕತಾರ್, ಬಹಮಾಸ್, ಜಮೈಕಾ, ಲೆಬನಾನ್, ಜಾಂಬಿಯಾ, ಬಹರೇನ್, ಸಿಂಗಾಪುರ ಮೊದಲಾದ ದೇಶಗಳಿಗಿಂತ ವಿಸ್ತಾರವಾದುದಾಗಿದೆ. ಭಾರತ ಸರ್ಕಾರದ ಭೂಮಿಯಲ್ಲಿ ಅತಿ ಹೆಚ್ಚು ರೈಲ್ವೆ ಹಾಗೂ ರಕ್ಷಣಾ ಇಲಾಖೆಗಳ ಅಡಿ ಇವೆ. ರೈಲ್ವೆಯದ್ದು 2,926.6 ಚದರ ಕಿಲೋಮೀಟರ್ ಮತ್ತು ರಕ್ಷಣಾ ಇಲಾಖೆಯದ್ದು 2,580.92 ಚದರ ಕಿಲೋಮೀಟರ್. ಭಾರತ ಸರ್ಕಾರದ ಬಳಿಕದ ಲ್ಯಾಂಡ್ಲಾರ್ಡ್ ಸಿಸಿಐ ಕ್ಯಾಥೋಲಿಕ್ ಚರ್ಚ್ ಆಫ್ ಇಂಡಿಯಾ. ಇದರಡಿ 17,029 ಕೋಟಿ ಎಕರೆ ಭೂಮಿ ಇದ್ದು ಅವುಗಳಲ್ಲಿ ಕ್ಯಾಥೋಲಿಕ್ ಚರ್ಚ್ಗಳು ಹಾಗೂ ಶಾಲಾ ಕಾಲೇಜುಗಳು ಇವೆ. ಮಣಿಪಾಲ್ ಆರೋಗ್ಯ ಕಾರ್ಡ್ ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ, ವಿಶ್ವಾಸಾರ್ಹ ಸೇವೆ. 25 ವರ್ಷಗಳಿಂದ ಉತ್ತಮ ಆರೋಗ್ಯದ ಭರವಸೆ ನಿಮಗೂ ಹಾಗೂ ನಿಮ್ಮವರಿಗೂ. ಮಂಗಳೂರಿನ ಕೆಎಂಸಿ ಆಸ್ಪತ್ರೆಗಳಲ್ಲಿ ಹಾಗೂ ಕಟೀಲಿನ ದುರ್ಗಾ ಸಂಜೀವನಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಶೇಷ ರಿಯಾಯಿತಿ ಪಡೆದುಕೊಳ್ಳಿ. ಹೊರರೋಗಿ ವಿಭಾಗದಲ್ಲಿ ತಜ್ಞ ವೈದ್ಯರ ಜೊತೆ ಸಮಾಲೋಚನೆಗೆ 10ರಿಂದ 50% ವರೆಗೆ ರಿಯಾಯಿತಿ. ಪ್ರಯೋಗಾಲಯ ಪರೀಕ್ಷೆಗಳಿಗೆ 15ರಿಂದ 20% ರಿಯಾಯಿತಿ. ರೇಡಿಯಾಲಜಿ ಪರೀಕ್ಷೆಗಳಿಗೆ 10ರಿಂದ 20% ರಿಯಾಯಿತಿ. ಹೊರರೋಗಿ ಕಾರ್ಯವಿಧಾನಗಳ ಮೇಲೆ 5ರಿಂದ 10% ರಿಯಾಯಿತಿ ಹಾಗೂ ಔಷಧಿಗಳಿಗೆ 10% ವರೆಗೆ ರಿಯಾಯಿತಿ ಪಡೆದುಕೊಳ್ಳಿ. ಒಳರೋಗಿಗಳಾಗಿ ದಾಖಲಾದಲ್ಲಿ ಜನರಲ್ ಹಾಗೂ ಸ್ಪೆಷಲ್ ವಾರ್ಡ್ ವಿಭಾಗಗಳ ಮೇಲೆ ವಿಶೇಷ ರಿಯಾಯಿತಿಯನ್ನು ಕೂಡ ಪಡೆದುಕೊಳ್ಳಿ. ನಿಮ್ಮ ಕುಟುಂಬದ ಆರೋಗ್ಯ ಸೇವಾ ಅಗತ್ಯತೆಗಳಿಗಾಗಿ ಹಿಂದೆ ನೋಂದಾಯಿಸಿಕೊಳ್ಳಿ. ಅರ್ಜಿ ಹಾಗೂ ಕಾರ್ಡ್ಗಾಗಿ ಸಂಪರ್ಕಿಸಿರಿ.